ಮಂಗಳೂರಿನ ಹೆಸರಾಂತ ಬ್ಯೂಟಿ ಪ್ಲಾನೆಟ್ ವತಿಯಿಂದ ಇಂಟರ್ನ್ಯಾಷನಲ್ ಮೇಕಪ್ ಅಂಡ್ ಹೇರ್ ಸ್ಟೈಲಿಶ್ ಮತ್ತು ಮೆಹಂದಿ ಸೆಮಿನಾರ್ ಕಾರ್ಯಕ್ರಮ ಉಡುಪಿಯ ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಿಜೆಪಿ ನಾಯಕಿ ಗೀತಾಂಜಲಿ ಸುವರ್ಣ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಬ್ಯೂಟಿ ಕಾಸ್ಮೆಟಾಲಜಿಸ್ಟ್ ಆಗಿರುವ ಚೇತನಾ ಎಸ್ ಅವರು ಬೆಂಗಳೂರು, ಮಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಆಸಕ್ತರಿಗೆ ಪ್ರಾತ್ಯಕ್ಷಿಕೆ ಮೂಲಕ ಪ್ರೊಫೆಷನಲ್ ಮೇಕಪ್ ಕುರಿತಾದ ಮಾಹಿತಿಯನ್ನು ನೀಡಿದರು. ನಾನು ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಆರ್ಟಿಸ್ಟ್, ತುಂಬ ಬೇರೆ ಬೇರೆ ಕಂಟ್ರಿಗೆ ಹೋಗಿ ಟ್ರೈನಿಂಗ್ ತೊಗೊಂಡು ಬಂದಿದ್ದೀನಿ. ಈ ಕಲಿಯೋ ಉದ್ದೇಶ ಏನಂತೇಳಿ, ನಾನು ಕಲ್ತ್ಕೊಳ್ಳೋ ಉದ್ದೇಶ ಏನಂತೇಳಿ, ನನಗೂ ಹೊಸತನ ಕಲಿಯುವಂಥದ್ದು ನಮ್ಮದೊಂದು ಹವ್ಯಾಸ ಆಗಿದೆ. ಸೊ ನಾನು ಈ ಫೀಲ್ಡಲ್ಲಿ ಒಂದು 25 ವರ್ಷ ಆಯ್ತು ಈ ಬಂದು. ಸೊ ಈಗ ನಾವು ಉಡುಪಿಯಲ್ಲಿ, ನಮ್ಮ ಮಂಗಳೂರಲ್ಲಿ, ದಾವಣಗೆರೆಯಲ್ಲಿ ತುಂಬ ಕಡೆ ನಾವು ಹೋಗಿ ಸೆಮಿನಾರ್ಸ್ ಎಲ್ಲ ಕೊಟ್ಟಿದ್ದೀನಿ. ಇವನ್ ಧರ್ಮಸ್ಥಳದವರು ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತಾರೆ, ಅಲ್ಲಿ ಕೂಡ ನಾನು ಹೋಗಿ ಫ್ರೀ ಸೆಮಿನಾರ್ಸ್ ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನಾವು ಉಡುಪಿಯಲ್ಲಿ ಕೂಡ ಅಷ್ಟೇ, ನಾವು ಹುಡುಗಿಯರಿಗೆ ನಮ್ಮ ಪಾರ್ಲರ್ಸ್ನವರು ನಮ್ಮದು ಶಿವಮೊಗ್ಗದಿಂದ, ದಾವಣಗೆರೆಯಿಂದ ಮತ್ತು ಕಾರವಾರ ತುಂಬ ಕಡೆಯಿಂದ, ಇವನ್ ಬ್ರಹ್ಮಾವರ, ಚಿಕ್ಕಮಗಳೂರಿಂದ, ಬೆಂಗಳೂರಿಂದನೂ ಕೂಡ ಬಂದಿದ್ದಾರೆ ಈ ಪ್ರೋಗ್ರಾಮ್ ನೋಡೋಕ್ಕೆ. ನನಗೆ ತುಂಬಾ ಖುಷಿ ಆಗ್ತದೆ, ಎಲ್ಲರೂ ಇಲ್ಲಿ ಕಲಿಯೋಕ್ಕೆ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಅಂತೇಳಿ. ಇದೇ ಸಂದರ್ಭ ಭಾರತದ ಪ್ರಖ್ಯಾತ ಮೆಹಂದಿ ಕಲಾವಿದರಾದ ಮುಬಿನ್ ಖಾನ್ ಅವರು ಮೆಹಂದಿ ಕುರಿತಾಗಿ ನಿರೀದಿದ್ದವರಿಗೆ ಮಾಹಿತಿ ನೀಡಿದರು. मैं यहाँ पे चेतना मैडम की सेमिनार को, ब्यूटी के सेमिनार को आई हूँ कि उनके बारे में बहुत अच्छे से यहाँ पे बात चल रही है कि उनकी मेकअप इंटरनेशनल अवार्ड तक ली गई है. तो इतनी अच्छी मेकअप आर्टिस्ट की सेमिनार देखने के लिए, और मैं यहाँ की इस सेमिनार के एक पार्ट हूँ एज ए मेहंदी आर्टिस्ट, फेमस मेहंदी आर्टिस्ट. ಕಾರ್ಯಕ್ರಮದಲ್ಲಿ ನಟಿ ನವ್ಯ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.